ದರ್ಶನ್ ಸರ್ ಕೂಡ ತುಂಬ ಸ್ಟ್ರಗಲ್ ಮಾಡಿಬಿಟ್ಟು ಬಂದರು. ಅವ್ರು ಒಂದು ವೇಳೆ ಫೈಟಲ್ಲಿ ನಮ್ಗೆ ಓದಿದ್ರೆ ನಮ್ಗೆ ಏನಾದ್ರು ನಾವು ಕೆಳಗೆ ಬಿದ್ದರೆ ಬಂದ್ಬಿಟ್ಟು ಅವರೇ ಬೆಸ್ತಾರೆ. ಚಿನ್ನ ಓಕೆ ತಾನೆ, ಏನಾಗಿಲ್ಲ ತಾನೆ, ಏನಾದರೂ ತುಂಬ ಕ್ರಿಟಿಕಲ್ ಆ್ಯಕ್ಷನ್ಸ್ ಮಾಡ್ತಾರೆ ಅಂತಂದರೆ ದರ್ಶನ್ ಸರ್ ಅಸಿಸ್ಟ್ ಬಂದ್ಬಿಟ್ಟು ಕೈಯಲ್ಲಿ 2,000 1,000 ಕೊಟ್ಟು ಹೋಗ್ತಾರೆ. ಯಾರು ಗೊತ್ತಾಗ್ದಂಗೆ ಮೆಲ್ಲ ಕೈಯಲ್ಲಿ ಮರ್ಚಿಬಿಟ್ಟು ಕೊಟ್ಟು ಹೋಗ್ತಾರೆ. ಅವ್ರಿಗೆ ಆ ಕಷ್ಟ ಗೊತ್ತು. ಇವನು ಗ್ಲಾಸ್ ಚೂರು ಚುಚ್ಕೊಂಡು ಮನೆಗೆ ಹೋಗ್ತಾನಲ್ಲ, ಇವನಿಗೆ ಸಿಗೋದು 600-800 ರೂಪಾಯಿ ಅಲ್ವಾ, 1,500-2,000. ಅದಕ್ಕೆ ಮದ್ದಿಗೆ ಅವ್ನಿಗೆ 1,500 ಖರ್ಚಾಗ್ಬಿಡುತ್ತೆ. ಸ್ಟಾರ್ಟಿಂಗಿಂದ ಬಂದಿರೋರಿಗೆ ಸುಮಾರು ಸ್ಟ್ರಗಲ್ ಡೇಸ್ ಇರುತ್ತೆ ಅಂತೆಲ್ಲ ಕೇಳ್ಪಟ್ಟಿದ್ವಿ. ಯಾಕಂದರೆ ಗಾಡ್ ಫಾದರ್ ಇರಲ್ಲ, ಆಮೇಲೆ ಹೊರಗಡೆ ಯಾರು ಲಿಂಕ್ ಇರಲ್ಲ ಜನ. ಸೊ ನಿಮ್ಮ ಸ್ಟ್ರಗಲ್ ಡೇಸ್ ಹೇಗಿತ್ತು ಸರ್ ಆ ಟೈಮಲ್ಲಿ? ಸರಿ, ಬೇರೆಯವ್ರದ್ದೆಲ್ಲ ಹೆಂಗಿತ್ತು ಹಂಗೇನೆ ಇತ್ತು ಸರ್. ಏನು ಚೇಂಜಸ್ ಆಗಲ್ಲ ನಿಮಗೆ, ಅದು ನೀವು ಅನುಭವಿಸಲೇಬೇಕು ಸ್ಕ್ರಾಚಿಂದ ಬಂದಾಗ. ಸರ್ ಇದೇ ನಿಮ್ಮನ್ನು ಗಟ್ಟಿ ಮಾಡೋದು. ನಾನು ಇದನ್ನು ಹೇಳ್ತೀನಿ, ಇದು ನಿಮ್ಮ ಸ್ವೀಟ್ ಮೆಮೊರೀಸ್ ಅಂತ ಹೇಳ್ತೀನಿ ನಾನು ನಿಮಗೆ. ಈಗ ಯಾರು ನಿಮಗೆ ಇನ್ಸಲ್ಟ್ ಮಾಡಲಿ ಏನೇ ಮಾಡಲಿ ಮನಸ್ಸಲ್ಲಿ ನೀವು ಅಂದ್ಕೋಬೇಕು, ನನ್ನ ಟೈಮ್ ಬರುತ್ತೆ ಅಂದರೆ ಅವ್ರ ಮೇಲೆ ನೀವು ರಿವೆಂಜ್ ತಗೊಳ್ಳಿ ಅಂತಲ್ಲ. ಇವತ್ತು ನಾನು ಇಲ್ಲಿದ್ದೀನಪ್ಪ, ಇವತ್ತು ನನಗೆ ಯಾರು ಗುರುತಿಡ್ತಿಲ್ಲ ನನ್ನನ್ನು, ನಾನು ಇವತ್ತು ಏನಂತ ನನಗೆ ಗೊತ್ತಿಲ್ಲ ಈ ಸಮಾಜಕ್ಕೆ ಅಂತ ಅಂದಾಗ ನನ್ನನ್ನು ಹಂಗೆ ನೋಡ್ತಾರೆ. ಅದು ನಂಗೆ ಗೊತ್ತಿರಬೇಕು. ನಾನೆಂತ ಗೊತ್ತಿಲ್ವಾ, ನಾನೇನು ಇದು ಮಾಡ್ತಿಲ್ವಾ ಅಂತ ನೀವು ಅಂದ್ಕೊಂಡ್ರೆ ಅದು ನಿಮ್ಮ ತಪ್ಪೋದು. ನೀವು ಅಂದ್ಕೋಬಾರ್ದು. ನೀವು ಅಂದ್ಕೊಂಡಾಗ ಏನಾಗುತ್ತೆ, ಈಗೋ ಆಟ ಆಗುತ್ತೆ. ಈಗೋ ಆಟ ಆದ್ಮೇಲೆ ನಿಮ್ಮದು ಆ್ಯಕ್ಟಿಂಗ್ ಸ್ಕಿಲ್ ಕಮ್ಮಿ ಆಗ್ತಾ ಹೋಗುತ್ತೆ. 4 ಜನ ಬಂದು ಸೆಲ್ಫ್ ಕೇಳ್ತಾರೆ ಅಂತಂದರೆ ಅವ್ರು ನಿಮ್ಮನ್ನು ಗುರುತಿಟ್ಟಿದ್ದೀರಂತ ಲೆಕ್ಕ. ಆವಾಗ ನಿಮ್ಗೆ ಮಾರ್ಕೆಟ್, ಆವಾಗ ನಿಮ್ಗೆ ಪ್ರೊಫೆಷ್ನಲ್ಲೂ ಚೇಂಜ್ ಆಗ್ತಾ ಹೋಗುತ್ತೆ. ಪ್ರೊಫೆಷ್ನಲ್ ಆಗಿ ನಿಮ್ಮನ್ನು ನೋಡೋದು ಚೇಂಜ್ ಆಗ್ತಾ ಹೋಗುತ್ತೆ, ನಿಮ್ಮ ಟ್ರೀಟ್ಮೆಂಟು ಚೇಂಜ್ ಆಗ್ತಾ ಹೋಗುತ್ತೆ. ಅದಕ್ಕೆ ಕಾಯಬೇಕಷ್ಟೆ, ವೇಟ್ ಮಾಡಿನೇ ಬರಬೇಕು. ಅವನು ಸಹನೆ ತುಂಬ ಇಂಪಾರ್ಟೆಂಟ್, ಪೇಷನ್ಸ್ ತುಂಬ ಇಂಪಾರ್ಟೆಂಟ್. ಅದನ್ನೆಲ್ಲೂ ಇದು ಮಾಡಬಾರ್ದು, ಇದು ಮಾಡ್ಕೋಬಾರ್ದು. ನಿಮ್ಮ ಪೇಷನ್ಸ್ ಲೆವೆಲ್ ಎಷ್ಟು ವರ್ಷ ತಗೊಳ್ತು ಸರ್? ಇದು ಸರ್ ನಾನು ಥಿಯೇಟರ್ ಶುರು ಮಾಡಿ 10-15 ವರ್ಷ ಆಯಿತು. ಮತ್ತು ಇಂಡಸ್ಟ್ರಿಗೆ ಬಂದುಬಿಟ್ಟು ಈಗ 6-7 ವರ್ಷ ಆಗ್ತಾ ಬಂತು. 6-7 ವರ್ಷ ಕೂಡ 16-17 ಇಯರ್ಸ್, ಏನು 20 ಇಯರ್ಸ್ ತಗೊಳ್ಳಿ. 20 ಇಯರ್ಸ್ ಸಹನೆ ತಾನೆ. ದರ್ಶನ್ ಸರ್ ಕೂಡ ತುಂಬ ಸ್ಟ್ರಗಲ್ ಮಾಡಿಬಿಟ್ಟು ಬಂದರು, ತುಂಬ ಸ್ಟ್ರಗಲ್ ಮಾಡಿಕೊಂಡು. ಈಗ ನಮ್ಮದೆಲ್ಲ ಸ್ಟ್ರಗಲ್ ನೋಡಿದ್ರೆ ನಾವೆಲ್ಲ ಈಸಿ. ಈಗ ಏನು ಡಿಜಿಟಲ್, ನಾವು 1-10 ಟೇಕ್ ತಗೊಂಡು ಲಾಸ್ ಆಗಲ್ಲ. ಅವರಿದ್ದ ಟೈಮಲ್ಲೆಲ್ಲ ರೀಲ್ಸು, ಅಲ್ಲಿ ಇಷ್ಟು ದೊಡ್ಡ ರೀಲ್ಸ್ಗೆ ಎಷ್ಟು ದುಡ್ಡು ಇದೆ, ಅಲ್ಲೊಂದು ಸ್ವಲ್ಪ ಮಿಸ್ಟೇಕ್ ಆಗ್ಬಾರ್ದು ಅಂತ ಟೈಮಲ್ಲಿ ಸ್ಟ್ರಗಲ್ ಮಾಡಿದವರು ಅವರೆಲ್ಲ. ಸೊ ಅವರ ಸ್ಟ್ರಗಲ್ ನಮ್ಮ ಸ್ಟ್ರಗಲ್ ತುಂಬ ದೊಡ್ಡದವ್ರದ್ದು. ಸರಿ, ಎಷ್ಟು ಕೋಟೆ ಅಂತ ಫ್ಯಾನ್ಸ್ ಇರ್ಬೋದು. ಈಗ ದರ್ಶನ್ ಸರ್ ಹೇಳ್ಕೊಂಡಿದ್ದಾರೆ ಒಂದು ಇಂಟರ್ವ್ಯೂಲ್ಲಿ, ನಮಗೆ ಕೆಡವರು 100 ಜನ ಇದ್ರೆ ಕಾಯೋರು 1000 ಜನ ಇರ್ತಾರೆ ಅಂತೇಳಿ. ಸೊ ಅವ್ರಿಗೆ ಕೋಟೆ ಅಂತ 1000 ಜನ ಇದಾರಲ್ಲ ಸರ್. ಕೆಡೋರು ಕೆಲವು ಜನ, ಅವರೇ ಹೇಳಿದ್ರೆ ಕೆಡೋರು ಕೆಲವು ಜನ, ನಮ್ಮಿಂದ 1000 ಜನ ಇದ್ದಾರೆ. ಆ 1000 ಜನ ಆಶೀರ್ವಾದ ಇರುತ್ತೆ. ಅದು ನಂಗೆ ಒಂದು ಇಷ್ಟ ಆಗಿದೆ ಅಂದರೆ, ಅವ್ರು ಒಂದು ವೇಳೆ ಫೈಟಲ್ಲಿ ನಮ್ಗೆ ಓದಿದ್ರೆ ಅದು ನಮ್ಗೆ ಏನಾದ್ರು ನಾವು ಕೆಳಗೆ ಬಿದ್ದರೆ ಬಂದ್ಬಿಟ್ಟು ಅವರೇ ಬೆಸ್ತಾರೆ. ಚಿನ್ನ ಓಕೆ ತಾನೆ, ಏನಾಗಿಲ್ಲ ತಾನೆ, ಓಕೆ. ಈ ಫೈಟರ್ಸ್ ಎಲ್ಲ ಗ್ಲಾಸ್ ಬ್ರೇಕ್ ಮಾಡ್ತಾರೆ, ಏನಾದರೂ ತುಂಬ ಕ್ರಿಟಿಕಲ್ ಆ್ಯಕ್ಷನ್ಸ್ ಮಾಡ್ತಾರೆ ಅಂತಂದರೆ ಅವ್ರು ಮಾಡಿದ ಮೇಲೆ ದರ್ಶನ್ ಸರ್ ಅಸಿಸ್ಟ್ ಬಂದ್ಬಿಟ್ಟು ಕೈಯಲ್ಲಿ 2,000 1,000 ಕೊಟ್ಟು ಹೋಗ್ತಾರೆ. ಯಾರು ಗೊತ್ತಾಗ್ದಂಗೆ ಮೆಲ್ಲ ಕೈಯಲ್ಲಿ ಮರ್ಚಿಬಿಟ್ಟು ಕೊಟ್ಟು ಹೋಗ್ತಾರೆ. ಇದು ನಾನು ಗಮನಿಸಿದ್ದೀನಿ. ಇದು ಯಾಕೆ ಹಿಂಗೆ, ಅವ್ರಿಗೆ ಆ ಕಷ್ಟ ಗೊತ್ತು. ಇವನು ಗ್ಲಾಸ್ ಚೂರು ಚುಚ್ಕೊಂಡು ಮನೆಗೆ ಹೋಗ್ತಾನಲ್ಲ, ಇವನಿಗೆ ಸಿಗೋದು 600-800 ರೂಪಾಯಿ ಅಲ್ವಾ, 1,500-2,000. ಅದಕ್ಕೆ ಮದ್ದಿಗೆ ಅವ್ನಿಗೆ 1,500 ಖರ್ಚಾಗ್ಬಿಡುತ್ತೆ. ಹೌದು, ನಾವು ಎಂಜಾಯ್ ಮಾಡಿಬಿಡ್ತೀವಿ. ಆದರೆ ಫೈಟರ್ಸ್ ಲೈಫು ತುಂಬಾ ಕಷ್ಟ ಇರುತ್ತೆ. ಫೈಟೆಲ್ಲ ಅಷ್ಟು ಓಡ್ತಾರೆ, ಅಷ್ಟು ಜಂಪ್ ಮಾಡ್ತಾರೆ, ಇದು ಮಾಡ್ತಾರೆ. ನಾವು ಮಧ್ಯಾಹ್ನ ನಾವು ವೆಜ್ ಊಟ ಹಾಕ್ಬಿಡ್ತೀವಿ. ನಾವು ಹಾಗಲ್ಲ, ಅದು ಎನರ್ಜಿ. ಅವ್ರಿಗೆ ಆ ಕಷ್ಟ ಗೊತ್ತು. ಅವರು ಆ ಬೇಸಲ್ಲೇ ಬಂದವರು. ಅವರಲ್ಲೇ ಯಾರಿಗೆ ಎಷ್ಟು ತರಬೇಕು